ಭಾರತೀಯ ಚರ್ಮ ಲೈಂಗಿಕ ಹಾಗೂ ಕುಷ್ಠ ರೋಗಗಳ ತಜ್ಞರ ಸಂಘ ಕರ್ನಾಟಕ ಶಾಖೆ ಹಾಗೂ ದೇರಳಕಟ್ಟೆಯ ನಿಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವತಿಯಿಂದ ವಿಶ್ವ ತೊನ್ನು ರೋಗ ದಿನಾಚರಣೆಯನ್ನು ಹಮ್ಮಿಕೊಂಡರು. ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ತೊನ್ನು ರೋಗದ ಬಗ್ಗೆ ಜನಜಾಗೃತಿ ಅಭಿಯಾನ ನಡೆಯಿತು. ತೊನ್ನು ಬಿಳಿತನದ ಕಪ್ಪು ಛಾಯೆ, ಔಷಧ ಹಾಗೂ ಶಸ್ತ್ರಚಿಕಿತ್ಸೆಯಿಂದ ಯಶಸ್ಸು ಸಾಧ್ಯ. ತೊನ್ನು ರೋಗ ಶಾಪವಲ್ಲ, ಸಾಂಕ್ರಾಮಿಕ ಕಾಯಿಲೆಯೂ ಅಲ್ಲ, ಅನುವಂಶೀಯವೂ ಅಲ್ಲ, ಕುಷ್ಠರೋಗವೂ ಅಲ್ಲ. ಯಾವುದೇ ಪಥ್ಯವಿಲ್ಲದೆ ಆರೋಗ್ಯಕರ ಜೀವನ ನಡೆಸಬಹುದು. ತೊನ್ನಿನ ಬಗ್ಗೆ ಇರುವ ನಾನಾ ತಪ್ಪು ಕಲ್ಪನೆಗಳನ್ನು ಮೊದಲು ಹೋಗಲಾಡಿಸಿಕೊಂಡು ತೊನ್ನು ರೋಗಿಗಳ ಬಗ್ಗೆ ಕಾಳಜಿ ಇಟ್ಟು ಭರವಸೆ ತುಂಬಿ ಚಿಕಿತ್ಸೆಗೆ ಉತ್ತೇಜಿಸಿದ್ರೆ ಯಶಸ್ವಿಯಾಗಿ ಗುಣಮುಖರಾಗುವಂತೆ ಮಾಡಬಹುದು. ಇದೇ ವೇಳೆ ಮಾತನಾಡಿದ ಡರ್ಮಟಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಅವರು, ತೊನ್ನು ರೋಗ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ, ಅದನ್ನು ಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದು ಎಂದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ಶ್ರೀ ಚರಿತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್, ದೇರಳಕಟ್ಟೆ.